ನಮಸ್ಕಾರ ಮಾತೆಲ್ಲ ಎಂಜಲ್ಲರು ನಿಗಲ್ತು ಒಂದುಲ್ಲರು ಭವ್ಯ ರಿತೇಶ್ ತುಳು ಬ್ಲಾಗ್ಸ್ ದುಬೈ ಇನ್ನು ನಾನು ಬಿರೊಂಜಿ ಕುಕಿಂಗ್ ರೆಸಿಪಿ ಬರೋದಿಲ್ಲ ಕುಕಿಂಗ್ ಪಂಡ ಎಕ್ಸಾಕ್ಟ್ಲಿ ಕುಕಿಂಗ್ ಬರ್ತದೆ ಪಂಡ ಕಜಿಪು ಆರ್ ಸ್ನ್ಯಾಕ್ಸ್ ಅಂಜಲಕ್ಕೆ ಒಂದು ಹೆಲ್ದಿ ಡ್ರಿಂಕ್ಸ್ ಇದೆ ನಮ್ಮ ಜೀವ ಎಕ್ಸ್ಟರ್ನಲ್ ಬಾಡಿ ಪಂಡ ಫೇಸ್ ಕೇರ್ ಅದು ಪಂಡ ಸ್ಕಿನ್ ಕೇರ್ ಅದು ಪಂಡ ಬಾಡಿ ಕೇರ್ ಹೇರ್ ಕೇರ್ ಮನ್ಪೋ ಬೇರೆ ಬೇರೆ ನಮ್ಮದ ಹೇರ್ ಪ್ಯಾಕ್ಸ್ ಮನ್ಪೋ ಸ್ಕಿನ್ ಪ್ಯಾಕ್ ಮನ್ಪೋ ಇದನ್ನ ಕ್ರೀಮ್ಸ್ ಕನ್ಪ ಸೊ ನಮ್ಮ ಎಕ್ಸ್ಟರ್ನಲ್ ಅಂತ ನಮ್ಮ ಬಾಡಿ ಕೇರ್ ಮನ್ಪೋ ಮತ್ತು ಇನ್ನರ್ ಬಾಡಿ ಸೊ ಇನ್ನರ್ ಹೆಲ್ತ್ ಅಂಚನೆ ಹೆಲ್ದಿಯರ್ ದಿನ ನಮ್ಮ ಔಟರ್ ಹೆಲ್ತ್ಗಳ ಔಟರ್ ಅಪಿಯರೆನ್ಸ್ಗಳ ಅವನು ಇಂಪ್ಯಾಕ್ಟ್ ಹಾಕೋನು ಎಟ್ಟ ರಿಸಲ್ಟ್ ಕೊಡ್ಕೊಂಡು ಸೊ ನಮ್ಮ ಇನ್ನರ್ ಬಾಡಿನ ಹೆಲ್ದಿಯರ್ ದಿನ ನಮಕ್ ಅಂಚನೆ ಬೆನಿಫಿಟ್ಸ್ಲ ಔಟರ್ ಅಪಿಯರೆನ್ಸ್ ತಿಕ್ಕು ನಮ್ಮ ಹೆಲ್ದಿ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆರ್ ಗುಡ್ ಹೇರ್ ಸೊ ಅಂಚ ಆರ್ ಫಿಟ್ ಬಾಡಿ ಸೊ ಇಂಚ ಮಸ್ತ್ ಬೇತೆ ಎಡೆಡ್ಡೆ ಬೆನಿಫಿಟ್ಸ್ ತಿಕ್ಕೋನು ಸೊ ಒಂದು ಪುರ ಒಂಜಿ ಡ್ರಿಂಕ್ಸ್ ಒಂಜಿ ಹೆಲ್ತಿ ಡ್ರಿಂಕ್ಸ್ ಸ್ಟಾರ್ಟ್ ಹಾಕೋನು ಯೂಸ್ ಮಾಡ್ತದೆ ನಮ್ಮ ಇಂಚ ನಮ್ಮ ಹೆಲ್ತಿ ಜೀವನ ನಮಕ್ ಅದಕ್ಕೆ ಹಾಕೊಂಡು ಬಂದು ಈ ವಿಡಿಯೋ ತಗೊಂಡಿಲ್ಲ ಸೊ ಪಿರೋಂಜಿ ಬಂದಿಲ್ಲ ಯಾನ್ ಪನ್ಪುನ ಈ ಹೆಲ್ದಿ ಡ್ರಿಂಕ್ಸ್ ರೆಸಿಪಿನ ಒಂಜಿ ದಿನ ಯೂಸ್ ಮಾಡ್ತಾ ನಮಕ್ ಒಂದು ಪೂರ ರಿಸಲ್ಟ್ ತಿಕ್ಕುಜಿ ಒಂಜಿ ನಮ್ಮ ಅವಿನ 2-3-4 ವಾರ ಕಂಟಿನ್ಯೂಸ್ ಅದು ಯೂಸ್ ಮಾಡ್ತಾ ನಮಗೆ ರಿಸಲ್ಟ್ಸ್ ಗೊತ್ತಾಗ್ಬೋದು ಬೊಕ್ಕ ಒಂದು ಯಾನ್ ಮುಲ್ಪ 4 ಹೆಲ್ತಿ ಡ್ರಿಂಕ್ಸ್ ರೆಸಿಪಿ ತುಪ್ಪ ಒಂದಿಲ್ಲ ಸೊ ಅವು 4 ಒಂದೇ ದಿನ ಪೌಡರ್ ಬಂದಾಲಜಿ ಒಂದೊಂದು ದಿನ ಒಂದೊಂದು ಪರ್ನಲ್ ಹಾಕೊಂಡು ಪಕ್ಕ ಲೈಕ್ ಒಂಜಿ ವಾರಡ್ ಒಂಜಿ ಹೂವನ ಒಂಜಿ ಡ್ರಿಂಕ್ ಒಂಜಿ ವಾರಡ್ ಡ್ರಿಂಕ್ ಪರ್ನಲ್ ಹಾಕೊಂಡು ಸೊ ನಿಕಲ್ ಮೇಲೆ ಬಿಡ್ತೀನ ನಿಕ್ ಲೈಕ್ ಎಂಚ ನಿಕ್ಲಿ ಇಷ್ಟ ಹಾಕೊಂಡು ಅವು ರೆಸಿಪಿ ಟ್ರೈ ಮಾಡ್ಕೊಳ್ಳಿ ನಾಳೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐನಾತ ಈ ಚಾನಲ್ನ ನಿಕಲ್ಲ ಫ್ರೆಂಡ್ಸ್ ರಿಲೇಟಿವ್ ಶೇರ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಅಂತ ಅಂದಿದ್ದೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹಿಟ್ ಮಾಡ್ಕೊಳ್ಳಿ ಸೊ ಇದು ಬಂದು ಇಂಥ ಬ್ಲಾಗ್ ಸ್ಟಾರ್ಟ್ ಮಾಡ್ಬೋದ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಟಿಲ್ ಎಂಡ್ ಫಸ್ಟ್ ಡ್ರಿಂಕ್ ಆರ್ ಜ್ಯೂಸ್ ಎಂದಾದ ಮಂತ್ ಬಂದ ಒಂದು ಸ್ಮೂತ್ ಸೊ ಒಂದು ಬನಾನಾ ಸ್ಮೂತ್ ಬರೋದು ಪಾಲಕ್ ಬನಾನಾ ಸ್ಮೂತಿ ಏನೇನು ವಿಚಿತ್ರ ಆಗ್ತದೆ ಮಸ್ತ್ ಟೇಸ್ಟಿ ಅಂತ ಹೆಲ್ದಿ ಆದದ್ದು ಮತ್ತು ಕಾರಣಕ್ಕೆ ನಾವು ಅರ್ಜೆಂಟ್ ಆದ ಒಡೆಗೆ ಅನುಭವ ಇರ್ತದಲ್ಲ ನಮಗೆ ಬ್ರೇಕ್ಫಾಸ್ಟ್ ಅಂತ ಟೈಮ್ ಇಜ್ಜಿನಾಗ ಈ ಸ್ಮೂತಿ ಪಡೆದುಕೊಂಡ ಈಗಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಂತ್ಲಕ್ಕನೆ ಫೀಲ್ ಹಾಕೊಂಡು ಪಣ ಈಗಲ್ಲ ಬಂದು ಇಂಜರು ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫೀಲ್ ಕೊಡ್ಬೋದು ಎನರ್ಜಿಲ ಆದುಕೊಂಡು ಸೊ ಐಕೆ ದಾತ ಯೂಸ್ ಮಾಡ್ಕೊಂಡ ಪಾಲಕ್ ఒక హనీ చూర్ హనీ టేస్ట్గా షుగర్ పాడజం పోల ఐ క్యాన్ ఆర్గానిక్ ಸ್ವೀಟ್ನೆಸ್ ಪಾಡೋದಿಲ್ಲ ಚೂರ್ ಹನಿ ఒక ಪಾರ್ದು ಬನಾನಾ ನಿಕ ಇಲ್ಲಾಡು ಓ ಪಾರ್ದುಂಡು ಅವು ಯೂಸ್ ಮಾಡ್ಕೊಳ್ಳಿ ಐ ಒಕ್ಕ ಆ್ಯಪಲ್ ಫ್ರೂಟ್ ಇತ್ತಲ್ಲ ದಪ್ಪನ ಆ್ಯಪಲ್ ಮಸ್ತ್ ಶಕ್ತಿ ಕೊಡ್ಕೊಂಡಿ ಇವಾಗ ಮಸ್ತ್ ಹೇಳ್ತಿಲ್ಲ ಆ್ಯಪಲ್ ಜೀವಕ್ಕೆ ಮಸ್ತ್ ಇಡ್ಡೆ ಒಂಜಿ ಆ್ಯಪಲ್ ಒಂದಿನ ತಿಂದ ಡಾಕ್ಟರ್ ಆಯ್ನ ದೂರಕ್ಕೆ ಬಂದು ಒಂದು ಪಾತ್ರೆ ನಿಮಿಷ ಸೊ ಒಂದು ಆ್ಯಪಲ್ ಇತ್ತು ಸೊ ಅದು ಯೂಸ್ ಮಾಡ್ಕೊಂಡೆ ಸೊ ನಮ್ಮ ಈ ಇಂಗ್ರೀಡಿಯೆಂಟ್ಸ್ ಇನಿ ಪಾಡೊಂದಿಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಪಾಡ್ದು ಒಂಜಿ ಸ್ಮೂದಿ ಮಾಡ್ಬೇಕು ಜ್ಯೂಸ್ ರೆಡಿ ಆಂಡ್ ಒಂದೇನು ಗ್ಲಾಸ್ ಒಂಜಿ ಶೋಪ್ ತೋಜುಟ್ಟು ಬಂದೇನು ಹನಿನ ಸೈಡ್ಗೆ ಪಾಡದೆ ಜ್ಯೂಸ್ ರೆಡಿ ಈಗ ಈ ಜ್ಯೂಸ್ ಮನ್ಪುನಾಕ ನಿಕ್ಲೇಗ ಪೇರ್ಲ ಪಾಡೋಲಿ ಎಂಕ್ ಜಾಸ್ತಿ ಪೇರ್ ಇಷ್ಟ ಹಾಕುಜಿ ಜ್ಯೂಸಿಗೆ ಪೂರ ಸೊ ನೀರು ಪಾಡ್ದು ಜ್ಯೂಸ್ ಮಂತೆ ಸೊ ಇಂಚ ತೋಳಿ ಮಸ್ತ್ ಹೆಲ್ದಿ ನೀಕ್ ಪಾಲಕ್ ಪಾರ್ದು ಬನಾನಾ ಪಾರ್ದ ಆ್ಯಪಲ್ ಪಾರ್ದ ಸೊ ಇದು ಪೂರ ನಮ್ಮ ಹೆಲ್ತ್ಗೆ ಮಸ್ತ್ ಬೆನಿಫಿಟ್ ಕೊಟ್ಬಿಡೋ ಈಗ ನಾವು ಬ್ರೇಕ್ಫಾಸ್ಟ್ಲ ಶೋಕಾದ ಫುಲ್ಫಿಲ್ ಆಯ್ಲಕ್ಕೆ ಹಾಕೊಂಡು ಸೊ ಒಂದು ಒಂಜಿ ಡ್ರಿಂಕ್ ಸೊ ನೆಕ್ಸ್ಟ್ ಯಾನ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಮಾತೊಂದಿಲ್ಲ ನೀಕ್ ಕ್ಯೂಕುಂಬರ್ ಇತ್ತು ಇಲ್ಲಾರ ಕ್ಯೂಕುಂಬರ್ಲ ಹಾಡಲಿ ಸೊ ಏನು ಕ್ಯೂಕುಂಬರ್ ಈ ಜ್ಯೂಸ್ಗೆ ಇಷ್ಟ ಹಾಕುದಿ ಸೊ ಪಾಡೋಚು ನಿಕ್ಲಿಗೆ ನೀನು ಇಷ್ಟ ಇತ್ತು ಅವಲ ಪಾಡಲಿ ಮಿಂಟ್ ಲೀವ್ಸ್ ಇತ್ತಲ್ಲ ಅವಲ ಪಾಡೋಲಿ ಇಂಕ್ ಇಲ್ಲ ಮಿಂಟ್ ಇತ್ತಿಜ್ಜಿ ಸೊ ಏನು ಪಾಡ್ಜಿ ಮಿಂಟ್ ಪಾಡನ ಮಸ್ತ್ ಹೇಳ್ದಿ ಸೊ ಬೀಟ್ರೂಟ್ ಕ್ಯಾರೆಟ್ ఒక ಲೆಮನ್ ఒక ಟೇಸ್ಟ್ಗೆ ಚೂರು ಉಪ್ಪು ಕೂಡ ಪಾಡೋಲಿ ಸೊ ಒಂದು ಎಂಕಲ್ಲ ಸ್ಕಿನ್ ಮಸ್ತ್ ಹೆಲ್ದಿ ಸೊ ಒಂದು ಜ್ಯೂಸ್ನ ಒನ್ಸ್ ಅ ವೀಕ್ ನಾವು ಪರವಾಗಿರ್ತನಾಗ ನಮ್ಮ ಸ್ಕಿನ್ ಇಂಪ್ರೂವ್ ಹಾಕೊಂಡು ಗ್ಲೋ ಬರ್ಕೊಂಡು ಸ್ಕಿನ್ ಇಮ್ಯೂನ್ ಸಿಸ್ಟಮ್ ಎಡ್ಡೆ ಹಾಕೊಂಡು ಬಾಡಿ ಲೈಫ್ ఒక లెమన్ సిట్రిక్ యాసిడ్ ಉಪ್ಪುಡು ಸೊ ಇದನ್ನ ಇಮ್ಯೂನ್ ಸಿಸ್ಟಮ್ನ ಇನ್ಕ್ರೀಸ್ ಹಾಕೊಂಡು ಪ್ಲಸ್ ಸ್ಕಿನ್ ಎಲ್ಲ ಮಸ್ತ್ ಇದೆ ಸೊ ಒಂದು ಮಾಡ್ತದೆ ಪ್ಯೂರ್ ಹೆಲ್ದಿ ಥಿಂಗ್ಸ್ ಮಾಡ್ಬೇಕು ಅವನ್ನೆಲ್ಲ ಸಣ್ಣದು ಗ್ರೈಂಡ್ ಮಾಡ್ಬೇಕು
తర్వాత ఇంగ్రీడియంట్స్ పాడుగా ఫస్ట్ ಮುಲ್ಪ ಹಾಫ್ ಲೆಮನ್ ಯೂಸ್ ಮಾಡಿದೆ. ನೀನು ಚೂರು ನೀರು ಪಾಡ್ದು ಸಣ್ಣ ಪೇಸ್ಟ್ ಗ್ರೈಂಡ್ ಮಾಡ್ಬೇಕು ಜ್ಯೂಸ್ಲಾಗ. ಪಿರೊಂಜಿ ಹೆಲ್ದಿ ಡ್ರಿಂಕ್ ರೆಡಿ ಆಂಡು ಒಂದು ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಒಂದು ಏನು ಅರ್ತದೆ. ಸೊ ಆಯ್ತಾ ಎಕ್ಸೆಸ್ ಮುಲ್ಪೊಂಡು ಒಂದೇನು ಫೇಸ್ ಪ್ಯಾಕ್ ಅದು ಯೂಸ್ ಮಾಡ್ಕೊಳ್ಳಿ. ನಾನು ಸಾಲ್ಟ್ ಉಪ್ಪು ಪಾಡ್ದಿಜಿ ಖಾಲಿ ಲೆಮನ್ ಮಾತ್ರ ಪಾಡ್ತೀನಿ ಟೇಸ್ಟ್ ಇದು. ಸೊ ಡೇಟ್ ಉಪ್ಪು ಖಾಲಿ ಕ್ಯಾರೆಟ್ ಬೀಟ್ರೂಟ್ ಬೊಕ್ಕ ಲೆಮನ್. ಸೊ ಒಂದು ಸ್ಕಿನ್ನಿಗೆ ಇಡ್ಡೆ ಲೈಕ್ ಚೂರು ಇದು ಕಡಲೆ ಇಟ್ಟು ಪಾಡ್ದು ಫೇಸ್ ಪ್ಯಾಕ್ ಲೆಕ್ಕ ಪಾಡಲಿ ಮೋಡಿಗೆ ಮಸ್ತ್ ಎಡ್ಡೆ ಅಪ್ಪ ಸ್ಕಿನ್ನಿಗೆ ಬೊಕ್ಕ ಒಂದು ಜ್ಯೂಸ್ ರೆಡಿ. ಉಂದ್ಲ ನಾವು ಡೈಲಿ ಪ್ರಾಡಕ್ಟ್ ಬಂದಾಲಿಚ್ಚಿ ಒನ್ಸ್ ಅ ವೀಕ್ ಪರ್ನ ಯಾವು. ಸೊ 2 out of 5 ಜ್ಯೂಸಸ್ ಒಂದೊಂದು ದಿನ ಒಂದೊಂದು ಜ್ಯೂಸ್ ಪರ್ನ ಯಾವು. ಸೊ 5 ಜ್ಯೂಸ್ ಸಂಡೇ ನಮಗೆ ಇಷ್ಟ ಇರ್ತದೆ ಜ್ಯೂಸ್ ಪಾವಳಿ. ಬಟ್ ಬಾಕಿದ ದಿನ ನಮ್ಮ ಬಾಕಿದ 5 ದಿನ ನಮಗೆ ಒಂದೊಂದು ಜ್ಯೂಸನ್ನು ಟ್ರೈ ಮಾಡ್ಕೊಳ್ಳಿ. ಸೊ ಹೆಲ್ದಿ ಅದು ಜೀವ. ಇದು ನೆಕ್ಸ್ಟ್ ಜ್ಯೂಸ್ ಏನು ಮಾಡ್ಕೊಂಡು ರಾಗಿ ಜ್ಯೂಸ್. ರಾಗಿ ಎತ್ತುಂದೆ ಚೂರು. ಸೊ ರಾಗಿ ಕೆಲವು ರಾಗಿನ ಕುಂದಾದ ಗ್ರೈಂಡರ್ ಮಿಕ್ಸ್ ಮಾಡ್ತದೆ ಜ್ಯೂಸ್ ಮಾಡ್ತದೆ. ಅವೇನು ಕುಂದ ದಪ್ಪ ಮತ್ತು ಪರ್ಪೇರು ಮತ್ತು ಇಂಕ ಅವು ಇಷ್ಟ ಆಗುಜಿ ಏನು ಪಜ್ಜಿಯೇ ಪರ್ಪೆ ಪಜ್ಜಿ ಪರ್ಪ ಪ್ರಾಬ್ಲಮ್ ಐತಿ. ಹೆಲ್ದಿ ಆದ ಉಪ್ಪು ಸ್ಕಿನ್ ಒಂದು ಜೀವಾಗ ಹೆಲ್ದಿ ಆದ ಉಪ್ಪು ನಮಗೆ. ಸೊ ಏನು ಚೂಟ್ ತುಂದೆ ರಾಗಿ. ಸೊ ಒಂದು ಲೈಕ್ ಕ್ವಾಂಟಿಟಿ ಏತು ಬೋರ್ಡ್ ಜನ ಮಸ್ತ್ ಇತ್ತು ಮಸ್ತ್ ಯೂಸ್ ಮಾಡ್ಕೊಳ್ಳಿ ಇಂಕ ಯಾನು ಮಾಮಿಗೆ ಮಾತ್ರ. ಸೊ ಏನು ಚೂಟ್ ತುಂದೆ ಒಂಜಿ ಈ ಕಪ್ಪುಡು ಹಾಫ್ ಕಪ್ಗೆ ತೊಂದರೆ. ಸೊ ಇಂಕಲ್ಲ ಇಲ್ಲ ಜನ ಆಯ್ತಿಲ್ಲ ಅದು ಅಳತೆಗೆ ತೊಂದರೆ. ಸೊ ಒಂದೊಂದು ಜೀವಾಗ ತಂಪು. ಸೊ ನಮಗೆ ಇತ್ತ ಮಸ್ತ್ ವೆದರ್ ಇಂಗ್ಲಿಗೆ ಮಸ್ತ್ ಸಮ್ಮರ್ ಟೈಮ್ ಅದು ಪಡ ಮಸ್ತ್ ಹೀಟ್ ಆದಿತ್ತು ವೆದರ್ ಇಂಗ್ಲಿಗೆ ಒಂದೇನು ನಮ್ಮ ವೀಕಡ್ ವರಪಾಟ್ನ ಮಸ್ತ್ ಜೀವದ ಸಂಪು ಉಷ್ಣತೆಯನ್ನು ಕಮ್ಮಿ ಮಾಡ್ತು ಜೀವದ. ಸೊ ಆ್ಯಂಡ್ ಆಲ್ಸೋ ಶುಗರ್ ದಕ್ಲೆಗೆ ಕೂಡ ಮಸ್ತ್ ಐತೆ ಶುಗರ್ ಬಿ ಪಿ ದಕ್ಲೆ ಕೂಡ ರಾಗಿ ಪಾಠ ಮಸ್ತ್ ಶಕ್ತಿ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡ್ಕೊಂಡು ಅವನ್ನ ఒక స్కిన్ನೆಲ್ಲ ಐತೆ ಮಸ್ತ್ ಸಂಪಾಣ ನಮ್ಮ ಸ್ಕಿನ್ ಹೆಲ್ದಿ ಆದಪ್ಪು ಹೇರ್ ಕೂಜದಕ್ಕೆ ಮಸ್ತ್ ಐತೆ ಕೂಜೆಲ್ಲ ಶೋಕ ಆದ ಗ್ರೋ ಆಪುನು ಏರ್ ಫಾಲ್ ಪೂರ ಆಪುಜಿ. ಸೊ ಅವ್ದಾನ ಹೆಚ್ಚು ಸಿಂಪಲ್ ರಾಗಿನ ನಿಮಗೆ 8 ಕ್ವಾಂಟಿಟಿ ನೀರು ಬೋಡು 8 ಕ್ವಾಂಟಿಟಿ ಗ್ರೈಂಡ್ ಮಾಡ್ತದೆ ಆಯ್ತು ಜ್ಯೂಸ್ ಮಾಡ್ಕೊನು. ಸೊ ಅವು ಮನ್ಪಾದ ಎಂಚಾಪುನ ತುಪ್ಪ ರಾಗಿ ಜ್ಯೂಸ್ ರೆಡಿ. నేను దాలెజ్జి రాగి ఒక ಚೂರು ನೀರು ಚೂರು ಟೇಸ್ಟ್ ಉಪ್ಪು ಪಾಡ್ದು ಗ್ರೈಂಡ್ ಮಾಡ್ತದೆ ಆಯ್ತಾ ಎಕ್ಸ್ಟ್ರಾಕ್ಟನ್ನು ರಾಗಿ ಎಕ್ಸ್ಟ್ರಾಕ್ಟನ್ನು ಒಂದು ಅರ್ಥ. ಸೊ ಇಂಚಾನ ಸೊ ಈತೆ ಉಳ್ಳ ಜೀವಾಗ ಮಸ್ತ್ ಸಂಪು ರಾಗಿ ಏತ್ ಬೆನಿಫಿಟ್ ಉಂಟು ಮಾತಾಡ್ಲಿಕ್ಕೆ ಗೊತ್ತುಂಡು ಮಸ್ತ್ ಸ್ಟ್ರಾಂಗ್ ಜೀವಾಗ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡ್ಕೊಂಡು. ಸೊ ಒಂದು ಎಂಕಲ್ನ 4th ಜ್ಯೂಸ್. ಸೊ ನೆಕ್ಸ್ಟ್ ಜ್ಯೂಸ್ ಇದು ನೆಕ್ಸ್ಟ್ ಜ್ಯೂಸ್ ಆದ ಪಂಡ ಚೂರು ಉಗುರು ವೆಚ್ಚ ನೀರಿಗೆ ನಮ್ಮ ಒಂಜಿ ಟೇಬಲ್ ಸ್ಪೂನ್ ತಾತ ಹನಿ ತಿಗತ್ನಿ ಉಂಡತೆ. ಸೊ ಅವು ತಿಗತ್ನಿ ಉಗುರು ಬೆಚ್ಚ ನೀರು ಮಸ್ತ್ ಬೆಚ್ಚ ಕುದಿಪ್ಪ ನೀರಿಗೆ ಹತ್ತು ಉಗುರು ಬೆಚ್ಚ ನೀರಿಗೆ 1 ಟೇಬಲ್ ಸ್ಪೂನ್ ತಾತ ಹನಿ. ಚೂಟ್ ಮಂಜಲ್ ಬೊಕ್ಕ ಲೆಮನ್ ಒಂದು ಅರ್ಧ ಲೆಮನ್ ಸ್ಕ್ವೀಸ್ ಮಾಡ್ತದೆ. ಶೋಕ ಮಿಕ್ಸ್ ಮಾಡ್ಬೇಕು ನೇಕ್ಲ ಈಗ ಮಿಂಟ್ ಮೀ ಪಾಡೋದು ಇಷ್ಟೆತ್ನ ಪಾಡಲಿ ಫ್ರೆಶ್ ಅದು ಪೂನು ಇಡೀ ದಿನ ನಿಂತಿದ್ದು ಆಯ್ತು ಮಿಕ್ಸ್ ಮಾಡ್ಬೇಕು. ಸೊ ಒಂದು ಜ್ಯೂಸ್ ಕಾಣ್ಲಾಕದು ಬಜಿ ಬಂಜಿ ಪಾರ್ನ ಮಸ್ತ್ ಐತೆ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಹಾಕೊಂಡು ನಮ್ಮ ಸ್ಕಿನ್ನೆಲ್ಲ ಐತೆ ఒక 8 ಡೋಟುಗೆ ಮಸ್ತ್ ಇರುತ್ತೆ. ನೇಟ್ ಸಿಟ್ರಿಕ್ ಆ್ಯಸಿಡ್ ಲೆಮನ್ ಪಾರ್ನ ಇದ್ದು ಲೆಮನ್ಲ ನಮ್ಮ ಸ್ಕಿನ್ ಗ್ಲೋ ಆದರೆ ಸ್ಕಿನ್ನದಲ್ಲ ಅನ್ವಾಂಟೆಡ್ ಮಾರ್ಕ್ಸ್ ಇರ್ತದಲ್ಲ ಅವ್ರ ಪಿಗ್ಮೆಂಟೇಷನ್ ಇರ್ತದಲ್ಲ ಒಂದು ಜ್ಯೂಸ್ ಮಸ್ತ್ ಐತೆ. ಸೊ ಒಂದು ಕಾಲೇ ಬಜಿ ಬಂಜಿ ಪಾರ್ನ ಮಸ್ತ್ ಬೆನಿಫಿಟ್ ಕೊಡ್ತು. ಸೊ ಒಂದು 5 ಜ್ಯೂಸ್ ಈ ಜ್ಯೂಸ್ನು ಡೈಲಿ ಜ್ಯೂಸ್ ಮಾಡೋದು ಬಂದಾಲ ಅಗತ್ಯ ನಮ್ಮ ದಿನಕ್ಕೆ ಒಂದು ಜ್ಯೂಸ್ ಪರ್ನ ಯಾರು ಅವು ಇಂಗ್ಲಿಗೆ ಮಸ್ತ್ ಬೆನಿಫಿಟ್ ಕೊಡ್ಕೊಂಡು. ಸೊ ಬೇರೆ ಜ್ಯೂಸ್ ಬೇರೆ ಇಂಗ್ರೀಡಿಯೆಂಟ್ಸ್ ಪಾಡ್ದುಂಡು. ಸೊ ಮಾತಲ್ಲ ಇಂಕಲ್ಲ ಜೀವಕ್ಕೆ ಮಸ್ತ್ 10th ಜ್ಯೂಸ್.
ಸೊ ಮಾತಾ ಈ ರೆಸಿಪಿನ ಟ್ರೈ ಮಾಡ್ಲೇ ಇಲ್ಲ ಅದು ಟ್ರೈ ಮಾಡಿದ್ರೆ ಏನು ಚಾಪ್ಗೆ ಬಂದ ಹಿಂಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಬಂದೆ ಸೊ ನೆಕ್ಸ್ಟ್ ಎಂಚಿನ ವೀಡಿಯೋಸ್ ಬೋಟ್ ಬಂದಲ್ಲಿ ಹಿಂಗೆ ಸಜೆಸ್ಟ್ ಮಾಡ್ಕೊಳ್ಳಿ ನಾನು ಟ್ರೈ ಮಾಡ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಂಥ ಸಪೋರ್ಟ್ ಮಾಡಿದ್ರೆ ಬಂದು ಏನಂದಿಲ್ಲ ಎಲ್ಲ ಒಂದು ವೀಡಿಯೋ ಥ್ಯಾಂಕ್ ಯು ಸೊ next ಒಂದು ಪಾತ್ರ ಇಂಗ್ಲಿಷ್ one day per apple keeps a doctor away ಒಂದು ಪಾತ್ರ